ಮಂಗಳೂರು ನಗರ ಸಂಚಾರ ಪೊಲೀಸ್ ಮತ್ತು ಸಾರಿಗೆ ಇಲಾಖೆಯವರ ಸಹಯೋಗದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025 ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಮಂಗಳೂರಿನ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ನಟ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾವೆಲ್ಲರೂ ಪೊಲೀಸರನ್ನು ತಾತ್ಸಾರ ಭಾವನೆಯಿಂದ ನೋಡಿಕೊಳ್ಳುತ್ತೇವೆ. ಆದರೆ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಿನಲ್ಲಿ ಪಾಲಿಸಿಕೊಳ್ಳಬೇಕು ಎಂದರು. ಅವಾಗ ನಾನು ಇದನ್ನೇ ಹೇಳಿದ್ದೇನೆ. ಯಾಕೆ ಹೇಳಿದ್ರೆ ನಾವು ಜಾಗರೂಕತರಾದರೆ ಮಾತ್ರ ನಾವು ಉಳಿತೇವೆ ಹೊರತು ಇನ್ನೊಬ್ಬರು ನಮ್ಮನ್ನು ಜಾಗೃತಿ ಮಾಡ್ತಾರೆ ಅಂತಲ್ಲ. ನಾವು ಇನ್ನೊಬ್ಬರನ್ನು ಜಾಗೃತಿ ಮಾಡಬೇಕು. ಹಾಗೆ ಅಂತೇಳಿ ನಾವು ಜಾಗರೂಕತರಾಗಿರಬೇಕು. ಎರಡೂ ಕೂಡ ಇನ್ನೊಬ್ಬರನ್ನು ಜಾಗೃತಿಗೊಳಿಸುವುದು ಮಾತ್ರವಲ್ಲ. ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇನ್ನು ಮುಂದೆ ಕೂಡ ಇವತ್ತಿಗೆ ಮಾತ್ರ ಇದು ಮುಗಿಬಾರ್ದು. ಇವತ್ತೊಂದು ಕಾರ್ಯಕ್ರಮ ಆಯಿತು, ಅದನ್ನು ಇಲ್ಲಿಂದ ಕೇಳಿ ಇಲ್ಲಿ ಬಿಟ್ಟು ಬಿಡುವುದಲ್ಲ. ನಾಳೆ ಕೂಡ ಅದನ್ನು ಯೋಚನೆ ಮಾಡಿ ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡುವಂಥ ನಮ್ಮ ಹತ್ರ ಒಂದು ಜಾಣತನ ಇರಬೇಕು. ಇಲ್ಲ ಅಂತಾದರೆ ಈ ಕಾರ್ಯಕ್ರಮ ಮಾಡಿ ವೇಸ್ಟ್. ಯಾಕಂತೇಳಿದ್ರೆ ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಬಿಟ್ಟು ನಮಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ. ಆದರೆ ಯಾಕೆಂತೇಳಿ ನಮ್ಮ ಸೇಫ್ಟಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ದರೆ ಅವರಿಗೆ ಆವಾಗ ಅದರಲ್ಲಿ ಸ್ಕಿಟ್ಟಲ್ಲಿ ಮಾಡುವಾಗ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಹಿಸಿ ಮಾತನಾಡಿ, ಹಲವಾರು ಮಂದಿ ನಿರ್ಲಕ್ಷ್ಯತನದಿಂದ ಅಪಘಾತಕ್ಕೆ ಈಡಾಗುತ್ತಾರೆ. ಕಳೆದ ವರ್ಷ ನಗರದ ಪ್ರದೇಶದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿದೆ. ಇದರಿಂದಾಗಿ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಕಾಲ ಕಳೆಯುವಂತಾಗಿದೆ. ಹಾಗಾಗಿ ಎಲ್ಲರೂ ರಸ್ತೆ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಜಾಗೃತಿ ವಹಿಸಿಕೊಳ್ಳಬೇಕು ಎಂದರು. ಡ್ರೈವಿಂಗ್ ಮಾಡುವಾಗ ಯಾರ ಬೇಕಾದ ಜೊತೆಗೆ ಆಕ್ಸಿಡೆಂಟ್ ಆಗಬಹುದು. ಇಟ್ ಈಸ್ ಅವರ್ ಡ್ಯೂಟಿ ಟು ಎನ್ಶೋರ್ ದಟ್ ವಿ ಫಾಲೋ ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಟ್ರಾಫಿಕ್ ಡಿಸಿಪ್ಲಿನ್. ಪ್ರತಿ ವರ್ಷ ನಾವು ಕಾಲೇಜಲ್ಲಿ ಸ್ಕೂಲ್ಸಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಕಳೆದ ವರ್ಷ ಕೂಡ ಒಂದು 500ಕ್ಕಿಂತ ಹೆಚ್ಚು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ನಾವು ಕವರ್ ಮಾಡಿದ್ದೀವಿ. ಸುಮಾರು 80,000 ಮಕ್ಕಳಿಗೆ ನಾವು ರಸ್ತೆಯಲ್ಲಿ ಡ್ರೈವಿಂಗ್ ಮಾಡುವಾಗ ಯಾವ್ಯಾವ ರೀತಿ ಅವರು ಡಿಸಿಪ್ಲಿನ್ ಫಾಲೋಅಪ್ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ಫಾಲೋಅಪ್ ಮಾಡಬೇಕು ಅದರ ಬಗ್ಗೆ ಹೇಳಿದ್ದೀವಿ. ಆದರೆ ಟು ಅವರ್ ಮಿಸ್ಫಾರ್ಚೂನ್ ಈ ಆಕ್ಸಿಡೆಂಟ್ಸ್ಗಳು ಕಡಿಮೆ ಆಗ್ತಾಯಿಲ್ಲ. ಆ್ಯಂಡ್ ದೇಶದಿಂದ ಇದೇ ಪರಿಸ್ಥಿತಿ ಇದೆ. ಎಲ್ಲಿ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾಯಿಲ್ಲ. ಯಾಕೆಂದರೆ ಎಲ್ಲ ಯೋಚನೆ ಮಾಡ್ತಾರೆ ಅದು ಬೇರೆ ಜೊತೆಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಜೊತೆಗೆ ಆಗೋದಿಲ್ಲ, ನಾನು ಸೇಫ್ ಡ್ರೈವಿಂಗ್ ಮಾಡ್ತೀನಿ. ಬಟ್ ಯು ಕ್ಯಾನ್ ಬಿ ಎ ವಿಕ್ಟಿಮ್ ಆಲ್ಸೋ. ಕಳೆದ ವರ್ಷ ನಮ್ಮ ಮಂಗಳೂರಲ್ಲಿ 110 ಫ್ಯಾಮಿಲೀಸ್ಗೆ ಒಬ್ಬ ಮೆಂಬರ್ ಅವರು ಕಳ್ಕೊಂಡಿದ್ದಾರೆ. ಈ ಸಂದರ್ಭ ಸ್ಥಳೀಯರು ತಮ್ಮ ನೋವಿನ ಬಗ್ಗೆ ಮೆಲುಕು ಹಾಕಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ನಗರದ ಉಪ ಪೊಲೀಸ್ ಆಯುಕ್ತ ಸಿದ್ಧಾರ್ಥ್ ಗೋಯಲ್, ಕೆ ರವಿಶಂಕರ್, ಪಿ ಉಮೇಶ್, ಉಪ ಸಾರಿಗೆ ಆಯುಕ್ತ ಶ್ರೀಧರ್ ಕೆ ಮಲ್ಲಾಡ್, ಮಂಗಳೂರು ಸಂಚಾರಿ ಉಪವಿಭಾಗದ ಎಸಿಸಿ ನಸ್ಮಾ ಫಾರೂಕಿ, ಪಿಜ್ಜಾ ಬೈ ನೆಕ್ಸಸ್ ಮಾಲ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸುನಿಲ್ ಕೆಎಸ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం నిల్లడిపోతాం పోయి బాబా లేన మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ದಿಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ ಯಬ್ಬಾ ವೀಕೆ